ಖ್ಯಾತ ಸಂಗೀತ ಕಲಾವಿದೆ ಶೀಲಾ ದಿವಾಕರ್ ಅವರು ಇತ್ತೀಚೆಗೆ ನಿಧನರಾಗಿದ್ದು, ಅವರಿಗೆ ಶಾರದಾ ವಿದ್ಯಾಲಯದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್, ಮಣಿ ಕೃಷ್ಣಸ್ವಾಮಿ ಅಕಾಡೆಮಿ ಮತ್ತು ಕಲ್ಕೂರ ಪ್ರತಿಷ್ಠಾನದ ಸಹಯೋಗದಲ್ಲಿ ಕರಾವಳಿ ಕೋಗಿಲೆ ಖ್ಯಾತಿಯ ಸಂಗೀತ ಗುರು ಶ್ರೀಮತಿ ಶೀಲಾ ದಿವಾಕರ್ ಅವರಿಗೆ ಸಾರ್ವಜನಿಕ ಶ್ರದ್ಧಾಂಜಲಿ ಕಾರ್ಯಕ್ರಮವು ಮಂಗಳೂರಿನ ಶಾರದಾ ವಿದ್ಯಾಲಯದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ನಾಟ್ಯಾಚಾರ್ಯ ಗುರು ಉಳಾಲ್ ಮೋಹನ್ ಕುಮಾರ್, ವಿದ್ವಾನ್ ಎಂ ನಾರಾಯಣ್, ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಉಪಮೇಯರ್ ಸುಮಂಗಲ ರಾವ್, ಪ್ರೊಫೆಸರ್ ಎಂಬಿ ಪುರಾಣಿಕ್, ಡಾಕ್ಟರ್ ಪ್ರಭಾಕರ್ ಜೋಶಿ, ಕರ್ನಾಟಕ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಜಯರಾಮ್ ಭಟ್, ಪ್ರದೀಪ್ ಕುಮಾರ್ ಕಲ್ಕೂರ, ಲೀಲಾಕ್ಷ ಕರ್ಕೇರ, ತಾರನಾಥ್ ಬೋಳೂರು, ಡಾಕ್ಟರ್ ಸತೀಶ್ ರಾವ್, ವಿದ್ವಾನ್ ಚಂದ್ರಶೇಖರ್ ನಾವಡ, ವಿದೂಷಿ ಸುಲೋಚನಾ ಭಟ್, ವಿದೂಷಿ ಗೀತಾ ಸರಳಾಯ, ಸುಧಾಕರ್ ಪೇಜಾವರ ಮೊದಲಾದ ಗಣ್ಯರು ಆಗಮಿಸಿ ಶೀಲಾ ದಿವಾಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ದಿನದಿಂದ ದಿನಕ್ಕೆ ಈ ಸಮಾಜಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಹತ್ತಾರು ನಮ್ಮ ಬಂಧುಗಳು, ಹಿರಿಯರು ಎಲ್ಲ ಅಗಲಿದ್ದಾರೆ. ಅದರಲ್ಲಿ ಶ್ರೀಮತಿ ಶೀಲಾ ದಿವಾಕರ್ ಅತ್ಯಂತ ಚಿಕ್ಕ ವಯಸ್ಸು, ಗುರುವಾಗಿ ಬಹಳಷ್ಟನ್ನು ತನ್ನ ಶಿಷ್ಯರಿಗೆ ಕೊಡಲಿಕ್ಕೆ ಸಾಮರ್ಥ್ಯ ಇದ್ದಂತಹ, ತಯಾರಿ ಮಾಡಿದಂತಹ ಒಬ್ಬ ವ್ಯಕ್ತಿ. ಬಂಧುಗಳೇ, ಇಷ್ಟು ಮಾತ್ರ ಹೇಳಬಲ್ಲೆ. ನಾವು ಈ ಕರಾವಳಿ ಭಾಗದ ಜನ ಮಂಗಳೂರಿನಲ್ಲಿ ಹಿಂದೆ ಇದು ಒಂದು ಉಡುಪಿಯನ್ನು ಸಾಂಸ್ಕೃತ ನಗರಿ, ಇದು ಒಂದು ವ್ಯಾಪಾರದ ಪಟ್ಟಣ ಎನ್ನುವುದಾಗಿ ಹೇಳ್ತಾ ಇದ್ದರು. ಕಳೆದ 25 ವರ್ಷದಿಂದ ಈ ಚಿಂತನೆ, ಈ ಭಾವನೆ ಬದಲಾಗಿದೆ. ಕಾರಣ ಏನಂತಂದರೆ ಇಲ್ಲಿ ಶಾಸ್ತ್ರೀಯ ಸಂಗೀತ, ಅದೇ ರೀತಿ ಸುಗಮ ಸಂಗೀತ, ಭಾವಗೀತೆಗಳನ್ನು ಹೇಳಿಕೊಡತಕ್ಕಂಥದ್ದು, ಭಜನೆ, ನೃತ್ಯ ಭಜನೆ, ಕುಳಿತು ಹಾಡುವಂತಹ ಭಕ್ತಿ ಭಜನೆಗಳು, ಅದರ ಜೊತೆ ಬಹಳಷ್ಟು ಮುಖ್ಯವಾದಂತಹ ನೃತ್ಯ, ಭರತನಾಟ್ಯ ಮತ್ತು ಶಾಸ್ತ್ರೀಯ ನೃತ್ಯ ಇಲ್ಲಿ ಬಹಳಷ್ಟು ಪ್ರಚಲಿತ ಇದೆ.